ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ವಿಶೇಷವಾಗಿರುವಂತಹ ವಿಚಾರದ ಮೂಲಕ ನಿಮ್ಮ ಮುಂದೆ ನಾನು ಬಂದಿದ್ದೇನೆ. ತಾವೆಲ್ಲರೂ ಕೂಡ ನಮ್ಮ ತುಳುನಾಡಿನ ಮಣ್ಣಿನ ಸತ್ವ, ನಮ್ಮ ತುಳುನಾಡಿನ ಧಾರ್ಮಿಕ ನಂಬಿಕೆ, ದೈವಾರಾಧನೆ, ಭೂತಾರಾಧನೆಯನ್ನ ಇಡೀ ವಿಶ್ವಕ್ಕೆ ಪಸರಿಸಿದಂತಹ ನಮ್ಮ ಹೆಮ್ಮೆಯ ಕನ್ನಡ ಚಲನಚಿತ್ರ ಕಾಂತಾರ, ಅದರ ಬಗ್ಗೆ ನೋಡಿದ್ದೀರಾ, ಜೊತೆಗೆ ಬಹಳಷ್ಟು ವಿಚಾರಗಳನ್ನ ಈಗಾಗಲೇ ತಿಳಿದಿದ್ದೀರಾ. ಅದೆಷ್ಟೋ ಜನರಿಗೆ ನಮ್ಮ ತುಳುನಾಡಿನ ಮಣ್ಣಿನ ಸತ್ವ, ದೈವದ ಕಾರಣಿಕದ ಬಗ್ಗೆ ಅದೆಷ್ಟೋ ಜನರಿಗೆ ಗೊತ್ತಿರಲಿಲ್ಲ. ಆದರೆ ಇಡೀ ನಮ್ಮ ವಿಶ್ವಕ್ಕೆ ದೈವದ ಕಾರಣಿಕವನ್ನ ತಿಳಿಸಿದಂತಹ ಕೀರ್ತಿ ಕಾಂತಾರ ಚಿತ್ರಕ್ಕೆ ಸಲ್ಲುತ್ತೆ. ಅದೇ ರೀತಿ ಈ ಕಾಂತಾರ ಚಿತ್ರ ಏನಿದೆ ಬಹಳಷ್ಟು ಕೌತುಕಗಳಿಗೆ ಕಾರಣವಾಗಿದೆ. ಅದರಲ್ಲೂ ಕೂಡ ಕಾಂತಾರ ಚಿತ್ರ ಪ್ರಾರಂಭವಾಗುವುದೇ ಒಂದು ದೃಶ್ಯದಿಂದ. ಆ ದೃಶ್ಯ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಚಲನಚಿತ್ರ ಮುಗಿದ ನಂತರವೂ ಕೂಡ ಬಹಳಷ್ಟು ವಿಮರ್ಶೆಗಳು ಕೂಡ ಆ ಘಟನೆಯ ಬಗ್ಗೆ ನಡೆದಿತ್ತು. ಅದೇನಪ್ಪ ಅಂತ ಹೇಳಿದ್ರೆ, ದೈವ ನರ್ತಕರೊಬ್ಬರು ಕಾಡಿನ ಒಳಗೆ ಹೋಗುವಂಥದ್ದು, ಜೊತೆಗೆ ಅದೃಶ್ಯವಾಗಿ ಹೋಗುವಂಥದ್ದು, ಅಂದರೆ ಮಾಯವಾಗಿ ಹೋಗುವಂತಹ ಒಂದು ದೃಶ್ಯ ಏನಿದೆ ಬಹಳಷ್ಟು ಚರ್ಚೆಯನ್ನು ಹುಟ್ಟು ಹಾಕಿತ್ತು. ಇದು ನೈಜ ಘಟನೆಯೋ, ಇದು ಸತ್ಯ ಘಟನೆಯೋ, ಅಥವಾ ಇದು ಕಾಲ್ಪನಿಕವೋ ಅನ್ನುವಂತಹ ಒಂದು ಚರ್ಚೆಯನ್ನು ಹುಟ್ಟು ಹಾಕಿತ್ತು. ಅದು ನಿಜವ ಅಥವಾ ಸುಳ್ಳ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಇಂಥದ್ದೇ ಒಂದು ಘಟನೆ ಕರಾವಳಿ ಭಾಗದ ಕುಂದಾಪುರದಲ್ಲಿ ನಡೆದಿದೆ. ನೀವು ನಂಬಲಿಕ್ಕೆ ಅಸಾಧ್ಯವಾದರೂ ಕೂಡ ಇದು ಸತ್ಯಕ್ಕೆ ಹತ್ತಿರವಾಗಿರುವಂತಹ ವಿಚಾರ. ಕಾರಣ, ಇಂದಿಗೆ ಸುಮಾರು 10 ದಿನದ ಹಿಂದೆ ಕುಂದಾಪುರದ ಒಂದು ಪುಟ್ಟ ಗ್ರಾಮದ ಯುವಕನೊಬ್ಬ ಕಾಣೆಯಾಗ್ತಾನೆ. ಆತನ ಜೊತೆ ಆತನ 2 ನಾಯಿಗಳು ಕೂಡ ಕಾಣೆಯಾಗಿ ಹೋಗುತ್ತೆ. ಒಂದೆರಡು ದಿನಗಳಲ್ಲಿ ಆ 2 ನಾಯಿಗಳಲ್ಲಿ ಒಂದು ನಾಯಿ ಮನೆಗೆ ಬರುತ್ತೆ. ಅಲ್ಲಿಗೆ ಊರವರು ಏನಾದರೂ ಒಂದು ಅಪಾಯ ಸಂಭವಿಸಿರಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಆ ಘಟನೆಯನ್ನ ಅವರು ಊಹಿಸಿಕೊಳ್ತಾರೆ. ಆದರೆ ಅಲ್ಲಿ ನಡೆದದ್ದು ಮಾತ್ರ ಅಕ್ಷರಶಃ ದೈವದ ಕಾರಣಿಕ. ಆ ಒಂದು ಕಲ್ಲು, ಜೊತೆಗೆ ಆ ಮಾಂತ್ರಿಕ ಮಹಿಳೆ ಹೇಳಿದಂತಹ ಆ ದೇವಿ, ಜೊತೆಗೆ ಊಟವಿಲ್ಲದೆ 8 ದಿನ ಬದುಕಿದಂತಹ ಆ ಯುವಕ, ಜೊತೆಗೆ ಆತನನ್ನ ಬಿಟ್ಟು ಬಿಡದಂತೆ ಹಿಂಬಾಲಿಸಿದಂತಹ ನಾಯಿ, ಜೊತೆಗೆ ಕಾಂತಾರ ಚಿತ್ರದಲ್ಲಿ ಬರುವಂತಹ ಆ ಒಂದು ದಟ್ಟವಾಗಿರುವಂತಹ ಕಾಡು, ಇದೆಲ್ಲವೂ ಕೂಡ ಕುಂದಾಪುರದಲ್ಲಿ ನಡೆದು ಹೋಗಿತ್ತು. ಆದರೆ ಕಾಂತಾರ ಚಿತ್ರದಲ್ಲಿ ಮಾಯವಾಗಿದ್ದಂತಹ ದೈವ ನರ್ತಕ ವಾಪಸ್ ಬರಲಿಲ್ಲ. ಆದರೆ ಈ ಕುಂದಾಪುರದಲ್ಲಿ ಮಾಯವಾಗಿದ್ದಾನೆ ಅನ್ನುವಂತಹ ಹೇಳಿದ್ದಂತಹ ಈ ಯುವಕ ಏನಿದ್ದಾನೆ ವಾಪಸ್ಸು ಬಂದಿದ್ದಾನೆ. ವಿಜ್ಞಾನ ಯುಗದಲ್ಲಿ ಹೀಗೂ ನಡೆಯುತ್ತಾ ಅಥವಾ ನಡೆಯಬಹುದಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದವರಿಗೆ ಮತ್ತಷ್ಟು ಪ್ರಶ್ನೆಗಳು ಹುಟ್ಟು ಹಾಕುವಂತೆ ಮಾಡಿದೆ ಈ ಒಂದು ಘಟನೆ. ಇದಕ್ಕೆ ಉತ್ತರವನ್ನ ಕಂಡುಕೊಂಡು ಹೋದಾಗ ಬರುವಂತಹ ಉತ್ತರ ನಂಬುವವರಿಗೆ ಇದು ಹೌದು, ನಂಬದವರಿಗೆ ಇದು ಇಲ್ಲ ಅನ್ನುವಂಥದ್ದು. ಅಷ್ಟಕ್ಕೂ ಕುಂದಾಪುರದಲ್ಲಿ ನಡೆದಂತಹ ಕಾಂತಾರ ಚಿತ್ರವನ್ನೇ ಹೋಲುವಂತಹ ದೈವದ ಕಾರಣಿಕ ಏನಂತೀರಾ? ಈ ಕಂಪ್ಲೀಟ್ ಡೀಟೇಲ್ಸ್ ನೋಡಿ. ಕಾಂತಾರ ಸಿನಿಮಾದಲ್ಲಿ ದೈವ ನರ್ತಕರು ಕಾಡಿನಲ್ಲಿ ಮಾಯವಾಗುವಂತಹ ದೃಶ್ಯವಿದೆ. ಅದು ನಿಜವ, ಕಲ್ಪನೆಯ ಎನ್ನುವ ಒಂದು ಚರ್ಚೆ ಹುಟ್ಟುಹಾಕಿತ್ತು. ಅದು ನಿಜವ ಸುಳ್ಳ ಗೊತ್ತಿಲ್ಲ. ಅಂತಹದೇ ಒಂದು ಘಟನೆ ಕುಂದಾಪುರ ತಾಲೂಕಿನ ಮಚ್ಚುಟ್ಟು ಗ್ರಾಮದ ತೊಂಬಟ್ಟಿನಲ್ಲಿ ನಡೆದಿದೆ. ಸುಮಾರು 15 ದಿನ ಮೊದಲು ಊರಿನ ಯುವಕನೊಬ್ಬ ತನ್ನ ಮನೆಯ 2 ನಾಯಿಗಳೊಂದಿಗೆ ಕಾಣೆಯಾಗ್ತಾನೆ. ಅಂದ್ರೆ ಸೆಪ್ಟೆಂಬರ್ 16ರ ಮಧ್ಯಾಹ್ನ ವಿವೇಕಾನಂದ ತನ್ನ 2 ನಾಯಿಗಳೊಂದಿಗೆ ಕಾಡಿಗೆ ಹೋಗುತ್ತಾನೆ. ಮನೆಯವರು ಹುಡುಕಲು ಆರಂಭವನ್ನ ಮಾಡ್ತಾರೆ. ಎಲ್ಲಿ ಹುಡುಕಿದ್ರೂ ಸುಳಿವು ಸಿಗುವುದಿಲ್ಲ. ಮನೆಯವರು, ಊರವರು, ಪೊಲೀಸರು, ಸಿಕ್ಕವರೆಲ್ಲ ದಟ್ಟ ಕಾಡಿನಲ್ಲಿ ಬಿಟ್ಟು ಬಿಡದೆ ಹುಡುಕಾಡ್ತಾರೆ. ಒಂದೆರಡು ದಿನದಲ್ಲಿ ಒಂದು ನಾಯಿ ಮನೆಗೆ ವಾಪಸ್ಸು ಬರುತ್ತದೆ, ಮತ್ತೊಂದು ನಾಯಿ ಬರುವುದಿಲ್ಲ. ಅಲ್ಲಿಗೆ ಊರವರು ಏನಾದ್ರೂ ಅನಾಹುತ ಆಗಿದೆ ಎಂದು ಭಾವಿಸುತ್ತಾರೆ. ಆದರೆ ಕಳೆದ ಶನಿವಾರ ಅಂದ್ರೆ ಸೆಪ್ಟೆಂಬರ್ 16ರಂದು ಕಾಡಿಗೆ ತೆರಳಿ ನಾಪತ್ತೆಯಾಗಿದ್ದ ಯುವಕ ಈಗ ದಟ್ಟ ಅಡವಿಯೊಳಗೆ 8 ದಿನಗಳ ಕಾಲ ಕಳೆದು ಪ್ರತ್ಯಕ್ಷವಾದ ಅಪರೂಪದ ಘಟನೆ ಅಮಾವಾಸ್ಯೆ ಬೈಲು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಚ್ಚುಟ್ಟು ಗ್ರಾಮದಲ್ಲಿ ನಡೆದಿದ್ದ. ಜೊತೆಗೆ ಇದು ಬಹಳಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಇರ್ಕಿಗತ್ತೆ ಶೀನನಾಯ್ಕ ಅವರ ಪುತ್ರ 28 ವರ್ಷದ ವಿವೇಕಾನಂದ
ಸೆಪ್ಟೆಂಬರ್ 10ರ ಮಧ್ಯಾಹ್ನ ಕಂಬಕ್ಕಾಗಿ ಮರವೊಂದನ್ನ ಕಡಿದು ತರಲೆಂದು ಹೋಗಿದ್ದು ದಾರಿ ತಪ್ಪಿ ಅರಣ್ಯದಲ್ಲಿ ಕಾಣೆಯಾಗಿದ್ರು. ಇನ್ನು ಮನೆಯಿಂದ 4 ಕಿಲೋಮೀಟರ್ ದೂರದ ಕಬ್ಬಿನಾಲಿಯ ಕಾಡಿನ ಸಮೀಪ ಪತ್ತೆಯಾಗಿದ್ದಾರೆ. ಅವರೊಂದಿಗೆ ತೆರಳಿದ್ದಂತಹ ನಾಯಿ ಜೊತೆಗೆ ಇದ್ದು ಸ್ವಾಮಿ ನಿಷ್ಠೆ ಮೆರೆದಿದೆ. ನಾನಾಗ್ಲೇ ಹೇಳಿದ ಹಾಗೆ ಆ ಒಂದು ಕಲ್ಲು ಜೊತೆಗೆ ಒಂದು ಮಾಂತ್ರಿಕ ಮಹಿಳೆ ಜೊತೆಗೆ ಆ ಮಹಿಳೆ ಹೇಳಿದಂತಹ ದೇವಿ ಊಟವಿಲ್ಲದೆ ಬರೋಬ್ಬರಿ 8 ದಿನಗಳ ಕಾಲ ಬದುಕಿದಂತಹ ಯುವಕ ಜೊತೆಗೆ ಆ ಯುವಕನನ್ನ ಬಿಟ್ಟು ಬಾರದೆ ಸ್ವಾಮಿ ನಿಷ್ಠೆಯನ್ನ ತೋರಿಸಿದಂತಹ ಮೂಕ ಪ್ರಾಣಿ ನಾಯಿ. ಅದೇ ಕಾಂತಾರದ ಕಾಡು, ಅಲ್ಲಿ ಮಾಯವಾದವರು ಮತ್ತೆ ಬರಲಿಲ್ಲ. ಆದರೆ ಇಲ್ಲಿ ಈ ಯುವಕ ಬಂದಿದ್ದಾನೆ. ವಿಜ್ಞಾನಕ್ಕೆ ಸವಾಲು ಹಾಕುವಂತಹ ಈ ಒಂದು ಘಟನೆ ಮತ್ತೆ ನಮ್ಮ ತುಳುನಾಡಿನ ಮಣ್ಣಿನ ಸತ್ವದಲ್ಲಿ ದೈವದ ಕಾಣಿಕವನ್ನ ಎತ್ತಿ ತೋರಿಸುತ್ತೆ. ಘಟನೆಯ ಹಿನ್ನೆಲೆ ಸೆಪ್ಟೆಂಬರ್ 16ರ ಮಧ್ಯಾಹ್ನ ವಿವೇಕಾನಂದ ಕಾಡಿಗೆ ಹೋಗಿದ್ರು. ಜೊತೆಗೆ 2 ಸಾಕು ನಾಯಿಗಳು ಹೋಗಿದ್ವು. ಅದರಲ್ಲಿ ಒಂದು ಮರಳಿ ಮನೆಗೆ ಬರುತ್ತದೆ. ಮನೆಯವರಿಗೆ ಆತ ಕಾಡಿಗೆ ತೆರಳಿದ್ದು ಗೊತ್ತಿರಲಿಲ್ಲ. ಹಳೆಯ ಮಾಳಿಗೆ ಮನೆಯಾಗಿದ್ರಿಂದ ಮಧ್ಯಾಹ್ನ ಊಟ ಮಾಡಿ ಮಹಡಿಯಲ್ಲಿ ಮಲಗಿರಬಹುದು ಅಂತ ಅಂದ್ಕೊಂಡಿದ್ರು. ಸಂಜೆಯಾದಾಗ ಆತ ಕಾಣಿಸದ ಕಾರಣ ಆತಂಕಗೊಂಡ ಮನೆಯವರು ಅಕ್ಕಪಕ್ಕದವರಿಗೆ ಸುದ್ದಿ ತಿಳಿಸಿ ಹುಡುಕಾಡಲು ಆರಂಭವನ್ನ ಮಾಡಿದ್ರು. ರಾತ್ರಿ 12ರವರೆಗೂ ಕಾಡಿನಲ್ಲಿ 100 ಜನ ಹುಡುಕಾಡಿದ್ರು. ರವಿವಾರ ಅಮಾವಾಸ್ಯೆ ಬೈಲು ಪೊಲೀಸರು ಅರಣ್ಯ ಇಲಾಖೆಯವರು ಸೇರಿ 200 ಜನ ಹುಡುಕಾಟವನ್ನ ಮಾಡಿದ್ರು. ಬಳಿಕ ಶುಕ್ರವಾರದವರೆಗೆ ಪ್ರತಿದಿನ 100ಕ್ಕೂ ಮಿಕ್ಕಿ ಜನ ಹುಡುಕಾಡಿದ್ರೂ ಪ್ರಯೋಜನ ಆಗಿರಲಿಲ್ಲ. ಆದ್ರೂ ಊರವರು ಪ್ರಯತ್ನ ಬಿಡಲಿಲ್ಲ. 8ನೇ ದಿನ ಪ್ರತ್ಯಕ್ಷ. 8ನೇ ದಿನವಾದ ಶನಿವಾರ ಮನೆಯಿಂದ 4 ಕಿಲೋಮೀಟರ್ ದೂರದ ಕಾಡಿನ ಅಂಚಿನಲ್ಲಿದ್ದಂತಹ ಕಬ್ಬಿನಾಲೆ ಜಗನ್ನಾಥ ಶೆಟ್ಟಿಗರವರ ಮನೆಯ ಬಳಿ ಕಾಡಿನಿಂದ ಇಳಿದು ಬರ್ತಾ ಇರುವಂತಹ ಯುವಕನನ್ನ ನೋಡಿದ ಮನೆಯವರು ಒಳಗೆ ಕರೆದೊಯ್ದು ಉಪಚರಿಸಿ ಊರಿನವರಿಗೆ ಮಾಹಿತಿ ನೀಡಿದ್ರು. ಆಗ ತಾನೇ ವಿವೇಕಾನಂದ ಎಂಬ ವಿಚಾರ ತಿಳಿಯಿತು. ಆಹಾರವಿಲ್ಲದೆ ತೀವ್ರ ಬಳಲ್ತಾ ಇದ್ದಂತಹ ಆತನನ್ನ ಆಸ್ಪತ್ರೆಗೆ ಕರೆದೊಯ್ದು ತಪಾಸಣೆ ನಡೆಸಿದ್ದು ಯಾವುದೇ ಆತಂಕವಿಲ್ಲವೆಂದು ವೈದ್ಯರು ತಿಳಿಸಿದ್ರು. ರಕ್ಷಿಸಿದ ಶ್ವಾನ. ಯುವಕ ನಾಪತ್ತೆಯಾಗಿರುವ ಪ್ರದೇಶ ದಟ್ಟ ಅಡವಿಯಾಗಿದ್ದು ಚಿರತೆ, ಕಾಡು ಹಂದಿ, ಕಾಡು ಕೋಣದಂತಹ ಕಾಡು ಪ್ರಾಣಿಗಳು ಇವೆ. ರಾತ್ರಿಯ ವೇಳೆಯಲ್ಲಿ ಒಬ್ಬನೇ ಸಂಚರಿಸುವುದು ಅಸಾಧ್ಯ. ಆದರೆ ಜೊತೆಗಿದ್ದ ಶ್ವಾನವು ತನಗೆ ಯಾವುದೇ ಆಹಾರವಿಲ್ಲದೆ ಇದ್ರೂ ಎಡೆಬಿಡದೆ ಒಡೆಯನ್ನ ಜೊತೆಗಿದ್ದು ರಕ್ಷಿಸಿತು ಎನ್ನಲಾಗಿದೆ. ಕೊನೆಗೆ ಅಡವಿಯಂಚಿನ 90 ಗಾಳಿಗುಡ್ಡೆಯ ಶ್ರೀ ಈಶ್ವರ ದೇವಸ್ಥಾನದ ಬಳಿಗೆ ಬಂದ ವಿವೇಕಾನಂದ ಅವರಿಗೆ ತಾನು ಇರುವ ಜಾಗದ ಬಗ್ಗೆ ಅರಿವಿಗೆ ಬಂದಿತ್ತು. ಬಳಿಕ ಸ್ಥಳೀಯರು ಮನೆಯ ದಾರಿ ತೋರಿಸಿದ್ರು. ನನ್ನೂರಿನ ಮಹಾಗಣಪತಿಯನ್ನ ಪ್ರಾರ್ಥಿಸಿದೆ, ಹಾಗಾಗಿ ಸುರಕ್ಷಿತವಾಗಿ ಮರಳಿದೆ ಎಂದು ವಿವೇಕಾನಂದ ಹೇಳಿದ್ದಾರೆ. ಯುವಕ ಇನ್ನೂ ಬದುಕಿದ್ದಾನೆ ಎಂದ ಕೊರಗಜ್ಜ. ಇನ್ನು ನಾಪತ್ತೆಯಾದ ಯುವಕ ಸಿಗದೆ ಹೋದಾಗ ದೈವ ದೇವರುಗಳ ಮೊರೆ ಹೋಗ್ತಾರೆ. ಕೊರಗಜ್ಜನ ಸನ್ನಿಧಿಯಲ್ಲಿ ಕೇಳಿದಾಗ ಬದುಕಿದ್ದಾನೆ ಎಂಬ ಆಶ್ವಾಸನೆ ಸಿಗುತ್ತದೆ. ಅದಾಗಲೇ 1 ವಾರ ಕಳೆದು ಹೋಗುತ್ತದೆ. ಯುವಕನ ಸುಳಿವಿಲ್ಲ. ಮನೆಯವರು ಜ್ಯೋತಿಷಿಗಳ ಮೊರೆ ಹೋಗ್ತಾರೆ. ಅದರಲ್ಲಿ ಒಂದು ಆಡಿಯೋ ಮಾತ್ರ ದಿಗ್ಭ್ರಮೆಗೊಳಿಸುತ್ತದೆ. ಜೊತೆಗೆ ಈ ಕಥೆಯನ್ನ ತಾವು ಕೇಳ್ತಾ ಇದ್ದೀರಾ. ಜೊತೆಗೆ ಇದು ಮತ್ತೊಮ್ಮೆ ಇದೊಂದು ಕಥೆಯಲ್ಲ, ನೈಜ ಘಟನೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರ್ತಾ ಈ ಒಂದು ಕಥೆಯಲ್ಲಿ ಏನಿದೆ, ಒಂದು ಆಡಿಯೋ ಏನಿದೆ, ಬಹಳಷ್ಟು ದಿಗ್ಭ್ರಮೆಯನ್ನಗೊಳಿಸುತ್ತೆ. ಅದೊಂದು ಫೋನ್ ಕಾಲ್. ಆ ಫೋನ್ ಕಾಲ್ ಯಾವ ರೀತಿ ಇರುತ್ತೆ ಅಂತ ಬಂದಾಗ ಅಲ್ಲಿ ಒಬ್ರು ಹೆಂಗಸು ಮಾತನಾಡ್ತಾರೆ. ಅವರು ಮಾಂತ್ರಿಕರೋ ಅಥವಾ ತಾಂತ್ರಿಕರೋ ಇರಬಹುದು. ಅದೇ ರೀತಿ ಆ ಹೆಂಗಸಿನ ಜೊತೆ ಮತ್ತೊಬ್ರು ಸಂಭಾಷಣೆಯನ್ನ ಮಾಡ್ತಾರೆ ಫೋನಿನಲ್ಲಿ. ಅದು ಆ ಯುವಕನಿಗೆ ಸಂಬಂಧಪಟ್ಟ ಸಂಬಂಧಿಕರು ಇದ್ದಂತಿದೆ. ಆದರೆ ದಿನ ಬೆಳಗಾದ್ರೆ ಇಂತಹ ಅದೆಷ್ಟೋ ಜ್ಯೋತಿಷಿಗಳನ್ನ, ಮಾಂತ್ರಿಕರನ್ನ ನಾವು ನೋಡಿದ್ದೇವೆ, ಅವರ ಮಾತುಗಳನ್ನು ಕೂಡ ನಾವು ಕೇಳಿದ್ದೇವೆ. ಆದರೆ ಅದನ್ನ ನಂಬುವಂಥದ್ದು ಕೂಡ ಬಹಳಷ್ಟು ಕಷ್ಟ. ಆದರೆ ಈ ಒಂದು ಘಟನೆಯಲ್ಲಿ ನಡೆದಿರುವಂಥದ್ದು ಬಹಳಷ್ಟು ತದ್ವಿರುದ್ಧವಾಗಿರುವಂತಹ ವಿಚಾರ. ಯಾಕಂತ ಹೇಳಿದ್ರೆ ಅದರಲ್ಲೂ ಕೂಡ 8 ದಿನ ಊಟವಿಲ್ಲದೆ ಬದುಕಿರುವಂತಹ ಆ ಒಬ್ಬ ಯುವಕ, ಜೊತೆಗೆ ಕ್ರೂರ ಪ್ರಾಣಿಗಳಿರುವಂತಹ ಕಾಡು, ಎಡಬಿಡದೆ ಸುರಿತಾ ಇರುವಂತಹ ಮಳೆ, ಆ ಮಳೆಯಲ್ಲಿ
ಆ ನಾಯಿಯ ಜೊತೆ ಆ ದಟ್ಟ ಕಾರಣದಲ್ಲಿ ಆ ಯುವಕ ಬದುಕಿರುವಂತಹ ಸಾಧ್ಯತೆ ಇರುವಂಥದ್ದು ತೀರಾ ಕಡಿಮೆ. ಇದೆಲ್ಲದರ ನಡುವೆ ಕೂಡ ಒಂದು ಪವಾಡ ನಡೆಯುತ್ತೆ. ಆ ಪವಾಡ ಏನಿದೆ ಇದೀಗ ಕುಂದಾಪುರದ ಸುತ್ತಮುತ್ತ ಮಾತ್ರವಲ್ಲದೆ ಕರಾವಳಿ ಭಾಗದಲ್ಲೂ ಕೂಡ ಬಹಳಷ್ಟು ಚರ್ಚೆಯನ್ನು ಹುಟ್ಟು ಹಾಕಿದೆ. ಏನಾಗಿದೆ ನೋಡ್ಕೊಂಬನ್ನಿ. ದಿಗ್ಭ್ರಮೆಗೊಳಿಸಿದ್ದ ಆಡಿಯೋ, ಅದೊಂದು ಫೋನ್ ಕಾಲ್ ಸಂಭಾಷಣೆ. ಒಂದು ಕಡೆ ಒಬ್ಬ ಹೆಂಗಸರನ್ನ ಮಾಂತ್ರಿಕರೋ ತಾಂತ್ರಿಕರು ಇರಬಹುದು, ಇನ್ನೊಂದು ಕಡೆ ಈ ಯುವಕನ ಸಂಬಂಧಿಕರು ಇದ್ದಂತಿದೆ. ಆ ಮಹಿಳೆ ಹೇಳ್ತಾರೆ, ಹುಡುಗ ಬದುಕಿದ್ದಾನೆ. ಅವರ ಮನೆಯ ಗದ್ದೆಯಲ್ಲಿ ಒಂದು ಕಲ್ಲಿದೆ. ನೋಡಲು ಅದೊಂದು ಸಾಧಾರಣ ಕಲ್ಲು. ಆ ಕಲ್ಲಿನಲ್ಲಿ ದೇವಿ ಇದ್ದಾಳೆ. ಆ ಕಲ್ಲಿನ ಮೇಲೆ ಈತ ಅವಾಗವಾಗ ಕೂತಿರ್ತಾ ಇದ್ದ. ಈಗ ಆ ಕಲ್ಲನ್ನ ಗದ್ದೆಯ ಪಕ್ಕದಲ್ಲಿ ಎಸೆದಿದ್ದಾರೆ. ನನಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ, ಆ ದೇವಿಯ ಕೈಯಲ್ಲಿ ಕತ್ತಿ ಇದೆ. ಅವಳೇ ಅವನನ್ನ ಅಡಗಿಸಿ ಇಟ್ಟಿದ್ದಾಳೆ. ಈಗ ಮನೆಯವರು ಆ ಕಲ್ಲನ್ನ ಹುಡುಕಬೇಕು. ಸಂಜೆ 6 ಗಂಟೆಯ ನಂತರ ಕಲ್ಲಿಗೆ ಪೂಜೆ ಮಾಡಿ 1 ರೂಪಾಯಿ ನಾಣ್ಯವನ್ನ ಬಿಳಿ ಬಟ್ಟೆಯಲ್ಲಿ ಸುತ್ತಿ ಎಕ್ಕದ ಮರಕ್ಕೆ ಕಟ್ಟಿ ಪ್ರಾರ್ಥಿಸಿಕೊಳ್ಬೇಕು. ಹುಡುಗ ಮನೆಗೆ ಬರ್ತಾನೆ ಎಂದು ಹೇಳ್ತಾ ಇರುವಂತಹ ಆಡಿಯೋ ಅದು. ನಾನು ನಿಮ್ಮ ಹತ್ರ ಹೇಳೋಂತ ವಿಚಾರನೇ ಅಲ್ಲ, ಯಾಕೆಂದ್ರೆ ಅವ್ರವ್ರ ಮನೆ ಪರಿಸ್ಥಿತಿ, ಅವ್ರವ್ರ ಪ್ರಾಬ್ಲಮ್ ಅವ್ರವ್ರಿಗೆ ನಾವ್ ಹೇಳ್ಬೇಕು. ಹೌದು, ಅದಕ್ಕೆ ನಾನು ಲೌಡ್ ಸ್ಪೀಕರ್ ಅಲ್ಲಿ ಹಾಕಿ ಕೇಳಿಸ್ಕೊಂತಾರೆ. ಹೇಳಿ, ಏನಿದ್ರು ಹೇಳಿ, ತೊಂದ್ರೆ ಇಲ್ಲ. ಏನಿದ್ರು ಹೇಳಿ, ಪರವಾಗಿಲ್ಲ. ಅಪ್ಪ, ಮನೆ ಒಳಗಡೆ ಎಷ್ಟ್ ಜನ ಇದ್ದೀರಾ? ಮನೆ ಒಳಗಡೆ ಅವ್ರ ಮನೆಯಲ್ಲಿ ಗೊತ್ತಿಲ್ಲಮ್ಮ ನಾನು, ಯಾಕಂದ್ರೆ ನಾವು ಹೊರಗಡೆ ಇರೋದು. ಹೊರಗಡೆ ಇರೋದಾ? ಮನೆ ಸ್ವಂತದವ್ರ ನೀವಲ್ವಾ? ಸ್ವಂತ ಅವರು ದೊಡ್ಡಮ್ಮನ ಮಗ. ದೊಡ್ಡಮ್ಮನ ಮಗನಾ? ಮನೆ ಒಳಗಡೆ ಯಾವ್ದೋ ಒಂದ್ ಎಂಡೇವ್ರು ಮಾಡ್ತಿದ್ರಲ್ಲ, ಯಾವ್ದೇವ್ರದು? ಪಂಜುರ್ಲಿ ದೇವ್ರು. ಹೆಣ್ಣು ದೇವ್ರು ಗೊತ್ತಿಲ್ಲ ಅಮ್ಮ. ಹೆಣ್ದೇವ್ರು ಗೊತ್ತಿಲ್ವಾ? ಹೆಣ್ದೇವ್ರು ಮಾಡ್ತಾ ಇದ್ರು. ಅವ್ರದ್ದು ಜಮೀನ್ ಐತೆ. ಜಮೀನ್ ಬೇಕಾದಷ್ಟಿದೆ. ಜಮೀನ್ ಬೇಕಾದಷ್ಟು ಐತೆ, ಅದ್ರ ಮಾತಿರ್ಲಿ. ಒಂದು ಈ ಹೊಲ ತರನೋ ಇಲ್ಲ ಗದ್ದೆ ತರನೋ ಐತೆ. ಗದ್ದೆ ತರ ಇದೆ. ಗದ್ದೆ ತರ ಐತೆ. ಗದ್ದೆ ಪಕ್ಕದಾಗೆ ಒಂದು ಕಪ್ಪುದೊಂದು ಕಲ್ಲು ಐತೆ. ಕಲ್ಲು ಅಂತಂದ್ರೆ ಮಾಮೂಲಿ ಕಲ್ಲು. ಆ ಕಲ್ಲಲ್ಲಿ ಅದು ಅವತ್ತಿಂದನೂ ಒಂದು ದೇವ್ರ ನೆಲ್ಸ ಐತೆ. ಆಯ್ತಾ? ಆ ದೇವ್ರ ನೆಲ್ಸ ಐತೆ. ಇವ್ರು ಯಾವ್ದೇ ಜ್ಞಾನ ಮನ್ಸು ಆ ಕಡೆ ಇಲ್ಲ. ಇವನಿಗೆ ಬಂದಿರೋ ಅಂತ ಒಂದು ಇದು ಅವನಿಗೆ ಅವಾಗವಾಗ ಪಿಡಿಸ್ಬರ್ತದೆ ಅಂತ ನೀವ್ ಹೇಳ್ತೀರಾ. ಪಿಡಿಸು ಇರ್ಬಹುದು. ಆ ಹೆಣ್ದೇವ್ರ ಕಾಟ ಒಂದ್ ಬಿಟ್ರೆ ಬೇರೆ ಇನ್ನೇನು ಇಲ್ಲ ಹುಡುಗನಿಗೆ. ಮನೆ ಹತ್ರ ರೋಡೇ ಇಲ್ಲ ಅಂತ ಹೇಳ್ತೀರ. ರೋಡ್ ನನಗೆ ಕಾಣಿಸ್ತಾ ಐತಲ್ಲ. ರೋಡ್ ಇಲ್ಲ, ಮೇನ್ ರೋಡ್ ಒಂದ್ ಐತೆ. ಮೇನ್ ರೋಡ್ ಇದೆ. ಮೇನ್ ರೋಡ್ ಐತೆ. ಮೇನ್ ರೋಡ್ ದಾಟೆ ನೀವು ಹೋಗ್ಬೇಕು. ಏನ್ ಕನ ಹೋಗ್ಬೇಕು ಅಂದ್ರೆ ಮೇನ್ ರೋಡ್ ದಾಟ್ಕೊಂಡು ಹೋಗ್ಬೇಕು ನೀವು. ಮೇನ್ ರೋಡ್ ದಾಟ್ಕೊಂಡು ಹೋದ್ರೆ ಬಲಭಾಗಕ್ಕೆ ಹೋಗ್ಬೇಕು. ಬಲಭಾಗಕ್ಕೆ ಹೋದ್ರೆ ಒಂದು ಕಾಡ್ದಾರಿ ಸಿಗ್ತದೆ. ಕಾಡ್ದಾರಿ ಸಿಗ್ತದೆ. ಅದು ಕಾಲ್ದಾರಿ, ಮಣದಾರಿ. ಕಾಲ್ದಾರಿ. ಕಾಲ್ದಾರಿ ಹತ್ರ ಓತಾ ಗಿಡ ಗೆಂಟೆಗಳು ಮರಗಳು ಈ ತರ ಇವೆ. ಒಂದೂವರೆ 2 ಕಿಲೋಮೀಟರ್ ದೂರ ಹೋಗ್ಬೇಕು. ಹೋಗ್ಬೇಕಾದ್ರೆ ಒಂದು ಮರ ಐತೆ, ಸೀಗೆ ಮರ. ಆ ಸೀಗೆ ಮರದ ಹತ್ರ ಒಂದು ಪಕ್ಕದಾಗ ಒಂದು ಆಲ್ದ ಮರ ಐತೆ. ಆ ಆಲ್ದ ಮರದ ಹತ್ರ ಮಾತ್ರ ಅವ್ನ್ ಕುಂತಿದ್ದ. ಮುಂದಕ್ಕೆ ಯಾರ್ ಕಣ್ಗೂ ಅವ್ನ್ ಪಡಿತಾ ಇಲ್ಲ. ಅದು ಕಾಣಿಸ್ಬೇಕಾದ್ರೆ ಅವನ್ ಕಣ್ಣಿಗೆ ಕಾಣಿಸ್ತಾರೆ, ಇವನ್ ಕಣ್ಣಿಗೆ ಯಾವ ಮನುಷ್ಯರು ಕಾಣಲ್ಲ. ಅದ್ ಏನ್ ಮಾಡ್ಬೇಕಂತ ಇವತ್ತು ಒಂದು ಸಾಯಂಕಾಲ 6 ಗಂಟೆ ಹಂಗೆ ಅರ್ಶಿನ ಬಿಳೆ ಬಟ್ಟೆ ಅರ್ಶಿನದೊಂದ್ ಬಟ್ಟೆ ಮಾಡಿ 1 ರೂಪಾಯಿ ಕಾಯಿನ ಹಾಕಿ ಅವ್ರ ಮನೆ ದೇವ್ರಿಗೆ ಅರಕೆ ಕಟ್ಟಿ ಬಿಳೆ ಎಕ್ಕದ ಗಿಡ ಕಟ್ಟುಣ್ರಿ. ಎಕ್ಕದ ಗಿಡಕ್ಕೆ ಮುನ್ಸೂಚನೆ ತೋರಿಸಬಹುದು. ಯಾಕೆಂದ್ರೆ ನೋಡು, ಸುಳ್ಳು ತಳ್ಕಳ್ ಕೇಳೋ ಅಂತ ವಿಚಾರ ಅಲ್ಲ. ಯಾಕೆಂದ್ರೆ ಜೀವಕ್ಕೆ ತೊಂದರೆ ಆಗಂತ ಸಿಚುವೇಶನ್ ಕಾಣಿಸ್ತದೆ. ಬೇಗ ಸ್ವಲ್ಪ ಹುಡ್ಕಾಡಿದ್ರೆ ಸಿಕ್ಕಿದ್ರೆ ಸಿಕ್ಕದಂಗೆ, ಇಲ್ಲ ಅವನ ಜ್ಞಾನ ಮನ್ಸು ಚೇಂಜ್ ಆಗಿ ಏನೋ ದೈವಾನುಗ್ರಹದಿಂದ ಮತ್ತೆ ಅವನು ಹಿಂದಕ್ ತಿರುಗಿ ಮನೆಗ್ ಬರೋಂತ ಸಾಧ್ಯತೆ ಕಮ್ಮಿನೇ ಐತಿ. ಬಂದ್ರೆ ನಿಮ್ ಪುಣ್ಯ ಅಂತ ತಿಳ್ಕೊಬಹುದು. ಬರ್ಲಿಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ಇವಾಗ ಎಷ್ಟು ವಯಸ್ಸು ಮಗಿಗೆ? 25ರಿಂದ 28 ವರ್ಷ. ಮದ್ವೆಗಿದ್ವಿ ಏನಾಗಿಲ್ಲ? ಇನ್ನು ಏನಾಗಿಲ್ಲ. ಹಂಗೆ ಬಲ್ಭಾಗಕ್ಕೋ ಎಡಭಾಗಕ್ಕೋ ಬೆನ್ನಲ್ಲೋ ಹಿಂದೆ ಮುಂದೆನೋ ಯಾವ್ದೋ ಒಂದ್ ಮಚ್ಚೆ ಐತಲ್ಲ, ನೋಡಿದೀರ ಯಾರನ್ನ? ಅದು ನನಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಹೋಗ್ಲಿ ಬಿಡ್ರಿ. ಆಯ್ತಾ? ಹೆಣ್ದೇವ್ರದೊಂದು ಇದೈತೆ. ಮತ್ತೆ ಅವನು ಹೋಗೋಂತ ದಾರಿ ದೈವಾಂಶದಲ್ಲಿ ಹೋಗ್ತಾನೆ. ಅವನಿಗೆ ಯಾವ್ದೇ ತರ ಜ್ಞಾನ ಮನ್ಸು ಯಾವ ಕಡೆಗೂ ಕೊಡಲ್ಲ. ಏನ್ ಕೆಲ್ಸ ಹೇಳಿದ್ರು ಅಷ್ಟೇ, ಏನ್ ಬಿಟ್ರು ಅಷ್ಟೇ. ಯಾವ ಕಡೆ ಜ್ಞಾನ ಮನ್ಸು ಏನು ಇಲ್ಲ. ಎತ್ತ ಸುತ್ತಿ ಹೋಗಿ ಬಂದು ಒಂಥರ ಇದ್ರ ತರ, ಈ ಮುನಿ ತರ.
ಅವನಿಗೆ ಹ್ಮ್ ಈ ತರ ಸಿಚುವೇಶನ್ ಕಾಣಿಸ್ತಾ ಐತೆ. ಆ ಮರದ ಹತ್ರ ಬಿಟ್ರೆ ಬೇರೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ. ಅವ್ನು ಹಿಂದಕ್ಕೂ ಹೋಗಿಲ್ಲ, ಮುಂದಕ್ಕೂ ಬಂದಿಲ್ಲ. ಅಲ್ಲ, ನಿನ್ನೆ ನೀವು ಈಗ ಹೇಳಿದ್ರ ಮೇಲೆ ಅವ್ರು ಮರಣ ಹತ್ರನೇ ಹೋಗಿದ್ದಾರೆ, ಮರಣ ಹತ್ರ ಇದ್ದಾರೆ ಅವ್ರಿಗೆ ಆಲ್ರೆಡಿ. ಇವ್ರ ಕಣ್ಣಿಗೆ ಅವ್ನ್ ಪಡಿತಾ ಇಲ್ಲ. ಅವನ್ ಕಣ್ಣಿಗೆ ಪಡಿಯಂತ ಸಾಧ್ಯತೆ ಐತೆ. ಅವ್ನ್ ಮಾತಾಡಕ್ ಹೋಗಲ್ಲ, ಬಿಡಕ್ ಹೋಗಲ್ಲ, ಕೈಸನೆ ಬೈಸನೆ ಏನು ಇಲ್ಲ, ಮನುಷ್ಯನೇ ಕಾಣಿಸಲ್ಲ ಇವ್ರಿಗೆ. ಯಾಕೆಂದ್ರೆ ನೇರವಾಗಿ ಮಾತಾಡಿದಿದ್ರೆ ಗೊತ್ತಾಗಿರೋದು ಇವ್ರು ಯಾರಾದ್ರೂ ಒಬ್ರು. ಇವ್ರು ನಡೆದಿರೋ ಅಂತದ್ದು, ನಡೀತಾ ಇರೋ ಅಂತದ್ದು ಏನು ಎತ್ತ ಅನ್ನೋದು ಅವ್ರಿಗೆ ಕೇಳಿ ತಿಳ್ಕೊಂಡಿದ್ರೆ ಯಾವ್ದು ಎತ್ತ ಅನ್ನೋದು ಗೊತ್ತಾಗಿರ್ತಿತ್ತು. ಇವಾಗ ನಾನ್ ನಿಮ್ಮ ಹತ್ರ ಹೇಳ್ತೀನಿ, ನೀವ್ ಅವ್ರ ಹತ್ರ ಹೇಳ್ತೀರಾ ಅಲ್ವಾ? ಅವ್ರಿಗೆ ಏನು ಎತ್ತ ಹೆಂಗೆ ಅನ್ನೋ ಮುನ್ಸೂಚನೆ ಅವ್ರಿಗೆ ಕಾಣಿಸ್ತಾ ಇಲ್ಲ ಯಾವ್ದೇ ತರ ಆದ್ರೂ. ಮರದ ಹತ್ರ ಹೋಗಿವ್ರೆ, ಓದ್ತಾವ್ರೆ, ಬತ್ತಾವ್ರೆ, ಎಲ್ಲಾ ರೀತಿ ಒಳಗಡೆನು ಹುಡುಕಾಟ ನಡೀತೈತೆ. ಮನುಷ್ಯ ಕಣ್ಣಿ ಪಡಿತಾ ಇಲ್ಲ. ಇದಕ್ಕೆ ಮುಂದೆ ಏನ್ ಮಾಡ್ಬೋದು? ಹುಡ್ಗ ಒಂದ್ ಸ್ವಲ್ಪ ಒಂಚೂರು ಅಷ್ಟೊಂದು ಹೆವಿ ದಪ್ಪ ಇಲ್ಲ, ಅಷ್ಟೊಂದ್ ಸಣ್ಣ ಇಲ್ಲ, ಹೌದು ಮಾಮೂಲಿ ಸ್ವಲ್ಪ ಮಾಮೂಲಿ ಅವನೇ. ಸ್ವಲ್ಪ ಕೋಲ್ ಮಕ, ಹೌದು ಎಳಗೆಂಪ ಅವನೇ, ಸ್ವಲ್ಪ ಒಂಚೂರು ಎತ್ತರ ಅವನೇ, ಹೌದು ಎತ್ತರ ಇದ್ದಾರೆ ಅಲ್ವಾ? ಅದೇ ಮನುಷ್ಯನೇ ಹೋಗ್ರಿ. ಅಮ್ಮ, ಹ್ಮ್ ಇವಾಗ ಇದಕ್ ಪರಿಹಾರ ಏನ್ ಮಾಡಿದ್ರೆ ಅವ್ರು ನಮ್ಗೆ ಕಂಡ್ಕೊಂತಾರ ಅವ್ರು? ಅಮ್ಮ, ಇವಾಗ ಆ ಕರುಗಳು ನೋಡ್ಬೇಕು ಅವ್ರು. ಯಾರು? ಇವ್ರ ಮನೆಯವರು. ಇವ್ರ ಮನೆ ಬದ ಹತ್ರ ಒಂದ್ ಕಲ್ಲು ಐತಲ್ಲ, ಆ ಕಲ್ಲು ನೋಡ್ಕೊಬೇಕು. ಕಲ್ಲತ್ರಕ್ ಹೋಗ್ಬೇಕಾ ಇವ್ರು? ಆ ಕಲ್ಲು ಹತ್ರಕ್ ಹೋಗಿ ಅವನು ನಿನಗಾಗಿನೇ ಇದ್ದ ಅಂತ ಅಂದಾದ್ರೆ ಅವ್ನ ಜೀವನ ಪರ್ಯಂತ ಪೂರ್ತಿ ನಿನ್ ಪೂಜೆ ಪುನಸ್ಕಾರಕ್ಕೆ ನಾನ್ ಬಿಡ್ತೀನಿ, ಅವ್ನೆಲ್ಲೇ ಇದ್ನು ಮಳ್ಳಿ ಮನೆಗ್ ಬರ್ಬೇಕು ಅಂತ ಹೋಗಿ ಒಂದ್ ಕಡ್ಡಿ ಹಚ್ಚಿ ಕೈ ಮುಗ್ದು ಬಿಳಿ ಹಾಕದ್ ಗಿಡಕ್ಕೆ ಅರ್ಕೆ ಕಟ್ಬಿಟ್ರೆ ಅವ್ನ್ ಬರೋಂತ ಸಾಧ್ಯತೆ ಐತಿ. ಹೌದಾ? ಇಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಬರಲ್ಲ ಅವನು. ಅಕಸ್ಮಾತ್ ಇವಾಗ ಈ ರೆಕಾರ್ಡ್ ನಾನ್ ಇವ್ರು ಅವ್ರಿಗೆ ಕಳಿಸಿದ್ರೆ ತಕ್ಷಣ ಮಾಡ್ಬೋದಾ ಈ ಸಲ? ಮಾಡ್ಬೋದು. 12 ಗಂಟೆ ಒಳಗಡೆ ಮಾಡ್ಬೇಕು ಮಾಡಿದ್ರೆ, ಇಲ್ಲ ಸಂಜೆ ಒಂದು 4 ಗಂಟೆ ಮೇಲೆ ಮಾಡ್ಕೊಂಡು. 4 ಗಂಟೆ ಮೇಲೆ ಆ ಕಲ್ಲಿಗೆ ಪೂಜೆ ಮಾಡಿ ಅವ್ರು ಏಕ ಗಿಡಕ್ಕೆ ಇದು ಕಟ್ಟಬೇಕು. ಈಗ ಆಲ್ರೆಡಿ ಒಂದು ಮೀಸಲು ಕಟ್ಟಿದ್ದಾರೆ ಮನೆಯಲ್ಲಿ, ನೆನ್ನೆ ಹೇಳಿದ್ರಲ್ವಾ, ಹಂಗೆ ಅರ್ಶಿನದ ಬಟ್ಟೆ ಮಾಡಿ ಮೀಸಲು ಕಟ್ಟಿದ್ದಾರೆ. ಅವ್ರದ್ದು ದೇವ್ರು ಬಂದ್ಬಿಟ್ಟು ಇವ್ರು ನಮ್ಮ ಹಂದಿ ದೇವ್ರು ಬರ್ತಾರಲ್ಲ, ಅದ್ರಲ್ಲಿ ಎಣ್ದೇವ್ರು ಐತೆ, ಪಂಜೂರಿ ಅಂತ ಅವ್ರ ಭಾಷೆಯಲ್ಲಿ ಹೇಳೋದು. ಅದ್ರಲ್ಲಿ ಎಣ್ದೇವ್ರು ಐತೆ. ಅದ್ರಲ್ಲಿ ಎಣ್ದೇವ್ರು ಇದೆಯಾ? ಎಣ್ದೇವ್ರು ಐತೆ. ಆಮೇಲೆ ಆ ಅಮ್ಮ ಕತ್ತಿ ಹಿಡ್ಕೊಂಡವಳೆ. ಕತ್ತಿ ಹಿಡ್ಕೊಂಡವಳೆ. ಅವ್ರಿಗೆ ಇವ್ರು ಏನು ಮಾಡಿಲ್ಲ? ಇಲ್ಲ 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 ಇಲ್ಲ, ಏನು ಮಾಡಿಲ್ಲ. ಗಂಡದೇವ್ರ ಮಾತ್ರ ನೆನ್ನಿತಾರೆ, ಹೆಣ್ದೇವ್ರನ್ನ ಯಾವ್ದೇ ಕಾರಣಕ್ಕೂ ನೆಂದಿಲ್ಲ. ಇವಾಗ ಅಮ್ಮನ್ ಹಿಡ್ಕೋಬೇಕು ಇವ್ರು. ಇವಾಗ 100ಕ್ಕೆ 100% ಇರೋ ಅಂತ ಸಾಧ್ಯತೆ ಆ ಅಮ್ಮನ ಅನುಗ್ರಹ ಈ ಹುಡುಗನ್ ಮೇಲೆ ಇದ್ದೇ ಐತಿ. ಹುಡುಗನ್ ಮೇಲೆ ಅದೇ ಬಂದಿರೋದು ಇವಾಗ. ಹೌದಾ? ಇಲ್ಲ ಈ ಹುಡುಗ ಬಂದು ಆ ಅಮ್ಮನ್ ವಶ ಆಗ್ಬೇಕು, ಅವನ್ ಹೋಗಿಲ್ಲ ಈ ಅಮ್ಮನ್ ವಶ ಆಗ್ಬಿಡ್ಬೇಕು, ಅಷ್ಟೇ ನಿಂತೈತಿ ಇವಾಗ. ಒಂಚೂರು ಏನಾದ್ರು ತಡೆಗಿಡೆ ಮಾಡ್ಕೊಡ್ರಮ್ಮ. ನೀವು ಇಜ್ಜಾಗದೆಲ್ಲ ತಡೆ ಏನಾದ್ರು ಹೊಡಿಯಕ್ಕಾಗುತ್ತಾ? ತಡೆ ಸಂಜೆ ಮಾಡ್ಬೇಕು. ಏನಂದ್ರೆ ಸ್ವಲ್ಪ ಕಣ್ಣ ಕಾಣಿಸೋ ತರ ಆಗ್ಬಿಟ್ರೆ ಸ್ವಲ್ಪ ಪಾಪ ಅವ್ರಿಗೂ ಒಂದು ಅನುಕೂಲ ಆಗುತ್ತೆ ಅಂತ. ಏನಂದ್ರೆ ದೂರ ಇರೋಂತದಕ್ಕೆ ಅಷ್ಟು ಬೇಗ ಬೀರೋಂತ ಸಾಧ್ಯತೆ ಕಮ್ಮಿನೇ ಐತೆ. ಏನೋ ಸ್ವಲ್ಪ ಹತ್ರ ಪತ್ರ ಇತ್ತು ಅಂತಂದ್ರೆ ಏನೋ ಒಂದ್ ಅನುಕೂಲ ಮಾಡ್ಕೊಬಹುದು. ಹೌದಾ? ನಾವ್ ಮಾಡೋದಕ್ಕಿಂತ ಜಾಸ್ತಿ ಅವ್ರ ಕೈಯಲ್ಲೇ ಮಾಡಿಸ್ಬೇಕು. ಯಾಕೆಂದ್ರೆ ಇವಾಗ ನಾವ್ ಮಾಡಿದ್ರೆ, ಇವಾಗ ಎಲ್ಲೋ ಇರೋಂತ ಮನುಷ್ಯರಿಗೆ ನಾವ್ ಮಾಡಿದ್ರೆ ಇಲ್ಲ ಮಾಡ್ತೀವಿ ಇವಾಗ, ಯಾಕೆಂದ್ರೆ ನಿಮ್ಮ ಭಾವ ಅವ್ರಿಗೆ ಮಾಡಿದ್ನಲ್ಲ ಆತರ ಮಾಡ್ಕೊಬಹುದು. ಅದಕ್ಕೂ ಇದಕ್ಕೂ ಭಾರಿ ವ್ಯತ್ಯಾಸ ಐತಿ. ಯಾಕೆಂದ್ರೆ ಇದು ದೈವಾಂಶ. ಮಂತ್ರ ಮಂತ್ರ ತಂತ್ರ ಆದ್ರೆ ಏನೋ ಅನ್ಬಹುದು, ನೀವ್ ಕಂಡಂಗೆ ನನಗೆ ಯಾವ ಮಂತ್ರ ತಂತ್ರ ಗೊತ್ತಿಲ್ಲ. ಏನೋ ಈ ಅಮ್ಮನ ಮುಖಾಂತರ ನಾನು ಮಾಡ್ಕೊಬಹುದು, ನಾನ್ ಮಾಡ್ಕೊಳಲ್ಲ ಅಂತ ಏನಿಲ್ಲ. ಏನೋ ನನ್ನ ಪ್ರಯತ್ನ ನಾನ್ ಮಾಡ್ತೀನಿ. ಆಗ್ಬಹುದಾ? ತಡೆ ಹೊಡಿಸ್ತೀನಿ. ಆ ಹುಡುಗನ ಹೆಸರು ಇರ್ರಿ, ಒಂದ್ ನಿಮಿಷ ರೆಕಾರ್ಡ್ ಮಾಡ್ತೀನಿ. ಆ ಹುಡುಗನ ಹೆಸರು ಹೇಳ್ರಿ. ಹುಡುಗನ ಹೆಸರು ಏಕನಾಥ್ ಅಂತೆ. ಏಕನಾಥ್. ತಂದೆ ತಾಯಿ ಹೆಸರು? ತಂದೆ ಹೆಸರು ಕಾವೇರಿ. ಸೀನಾ. ತಂದೆ ಹೆಸರು, ತಾಯಿ ಹೆಸರು ಕಾವೇರಿ. 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 ಮಗ ಒಬ್ನೇನಾ? ಇಲ್ಲ, 3 ಜನ. 3 ಜನ ಗಂಡು ಮಕ್ಳು. ಈ ಅಪ್ಪನೇ ಕೊನೆಯವರು. ಅವ್ರಿಗಿಬ್ಬರಿಗೂ ಮದ್ವೆ ಆಗೈತಾ? ಅವ್ರಿಬ್ರು ಮದ್ವೆ ಆಗಿದೆ. ಮತ್ತೆ ಇವನ್ಗೆ ಬಂದಿರೋದು ಹೋಗ್ರಿ ಅಯ್ಯಮ್ಮ. ಈ ಹುಡ್ಗನ್ ಮೇಲೇನೆ ಇವನ್ಗೆ ದೈವ ಅನುಗ್ರಹ ಆಗಿರೋದು. ಆದ್ರೆ ಇವಾಗ ಆಲ್ಮೋಸ್ಟ್ ಯಾಕೆ ಅಂತಂದ್ರೆ 100ಕ್ಕೆ 100 ಭಾಗದಲ್ಲಿ ಇಲ್ಲ, ಫಸ್ಟ್ ಹಿರೇ ಮಗುಂಗ್ ಬರ್ತದೆ, ಇಲ್ಲ ಕೊನೆ ಮಗುಂಗ್ ಬರ್ತದೆ.
ಅವ್ರಿಗೆ ಮದುವೆ ಆಗಿ ದಾಂಪತ್ಯ ಕಾಲಿಕಿರು ಅಂತಂದ್ರೆ ಬರುವಂತ ಸಾಧ್ಯತೆ ಇರಲ್ಲ. ಇವಾಗ ಲಾಸ್ಟ್ನೇ ಮಗುಂಗ್ ಬರ್ಬೇಕು, ಇಲ್ಲ ಫಸ್ಟ್ನೇ ಹಿರೇ ಮಗುಂಗ್ ಬರ್ಬೇಕು. ಇವಾಗ ಎರಡು ಮಕ್ಳಿಗೂ ಬಂದಿಲ್ಲ, ಲಾಸ್ಟ್ನೇ ಮಗುಂಗ್ ಬಂದದಿ. ನೋಡೋಣ, ತಡೆ ಕೈ ಮಾಡಿ ಹೊಡಿಸ್ತೀನಿ ನಾನು ಚಿನ್ನು ಕೈಯಲ್ಲಿ. ಸರಿ, ಕರ್ಕೊಂಡೋಗಿ ಹೊಡ್ಸ್ಕೊಂಡ್ ಬರ್ತೀನಿ ಸಂಜೆ. ಸರಿ, ಏನೋ ಮುನ್ಸೂಚನೆ ಗೊತ್ತಾಯ್ತು ಅಂತಂದ್ರೆ ಸರಿ, ನಾನು ಹೇಳ್ತೀನಿ. ಸರಿ, ಇದೇ ತರ ನಡೆದೈತೆ, ಹಿಂಗೆ ನಡೆದೈತೆ. ಆದ್ರೂನು ಹೋಗಿ ಅಲ್ಲಿ ಒಂದ್ ಮಾಡೋ ಅಂತದ್ದು ಒಳ್ಳೇದು. ಯಾಕೆಂದ್ರೆ ಅವ್ರಿಗೆ ಮುನ್ಸೂಚನೆ ಗೊತ್ತಾಗ್ತದೆ. ಆಯಮ್ಮನೆ ದಾರಿ ಬಿಡ್ತಾಳೆ, ಆಯ್ತು, ಅವ್ರ ಮನೆ ದೇವರೇ ದಾರಿ ಬಿಡ್ತದೆ. ಆ ಹುಡ್ಗನ್ ಮಕ ಯಾರ ಮಕನೂ ಕಾಣಿಸ್ತಾ ಇಲ್ಲ, ಅವನ್ ಮಕ ಮಾತ್ರ ಕಾಣಿಸ್ತದ ನನಗೆ. ಕ್ಷೇಮವಾಗಿದ್ದಾನ? ಏನ್ ಸಮಸ್ಯೆ ಏನಿಲ್ಲ, ಸರಿ, ತೊಂದ್ರೆ ಏನಿಲ್ಲ. ಜೀವ ಸ್ವಲ್ಪ ಒಂಚೂರು ಸುಸ್ತು ಕೊಟ್ಟದ ಅಷ್ಟೇನೆ. ಯಾಕೆಂದ್ರೆ ಊಟ ನೀರೇನಿಲ್ಲ, ಅದ್ ಬಿಟ್ರೆ ಬೇರೆ ಇನ್ನೇನ್ ತೊಂದ್ರೆ ಏನಿಲ್ಲ. ನೋಡೋಣ, ಅಕಸ್ಮಾತ್ ಆಗಿ ಸಿಗ್ತಾನೆ ಅನ್ನೋದಾಯ್ತು ಅಂದ್ರೆ ತೋರ್ಸ್ಕೊಡೋ ವ್ಯವಸ್ಥೆ ಮಾಡೋಣ. ಸರಿ, ಇಲ್ಲ ಅಂತಂದ್ರೆ ಇವ್ರೇನೆ ಪ್ರಯತ್ನ ಪಟ್ಕೊಬೇಕು. ಪ್ರಯತ್ನ ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ಯಾಕೆಂದ್ರೆ ಭಗವಂತನ ಕೈಯಲ್ಲಿ ಐತೆ, ನಿನ್ನ ಕೈಯಲ್ಲಿ ಏನು ಇಲ್ಲ, ಭಗವಂತನ ಕೈಯಲ್ಲಿ ಐತೆ. ನೋಡೋಣ ಒಂದ್ಸರಿ. ಯಾಕೆಂದ್ರೆ ಇವಾಗ ನಿನ್ನೆ ನಾನು ತಾತನ್ ಕೇಳಿದೆ, ತಾತನು ಅದೇ ಜೀವಕ್ಕೆ ಯಾವ್ದೇ ತರ ತೊಂದ್ರೆ ಇಲ್ಲ ಕಣಮ್ಮ ಅಂತ ಅಂದ್ರು. ಆಮೇಲೆ ತಡಿ ನೋಡೋಣ, ಯಾಕೆಂದ್ರೆ ನಮ್ಗಿಂತ ದೊಡ್ಡವರು ಅವರು. ಇನ್ನೂ ಒಬ್ರನ್ನ ಕೇಳ್ದೆ, ಯಾವ್ದೇ ತರ ತೊಂದ್ರೆ ಇಲ್ಲ, ಜೀವಂತವಾಗವನೇ ಅಂತಾನೆ ಬಂತು. ಇವತ್ ಸಂಜೆ ತನಕನೂ ಯಾವ್ದೇ ತರ ಸಮಸ್ಯೆ ಆಗಲ್ಲ. ಬಹುಶಃ ಮುಂದಕ್ಕೆ ಆಗುವಂತ ಸಿಚುವೇಶನ್ ಕಾಣಿಸ್ತದೆ. ಮುಂಚೆನೆ ಹುಷಾರಾಗ್ಲಿ, ಹಂಗೆ. ದಿನ ಬೆಳಗಾದ್ರೆ ಇಂತಹ ಅದೆಷ್ಟೋ ಜ್ಯೋತಿಷಿಗಳು ಹೊಟ್ಟೆಪಾಡಿಗೆ ಏನೇನೋ ಹೇಳ್ತಾ ಇರ್ತಾರೆ. 8 ದಿನ ಊಟವಿಲ್ಲದ ಸುರಿಯುವ ಮಳೆಯಲ್ಲಿ ಕ್ರೂರ ಪ್ರಾಣಿಗಳಿಂದ ಕಾಡಿನಲ್ಲಿ ಆ ಯುವಕ ಬದುಕುವಂತಹ ಸಾಧ್ಯತೆ ತೀರಾ ಕಡಿಮೆ ಅನ್ನಿಸದಿರದು. ಆದ್ರೆ ಮನೆಯವರು ಆ ಕಲ್ಲನ್ನ ಹುಡುಕಿದ್ರು, ಆ ಕಲ್ಲಿಗೆ ಪೂಜೆ ಮಾಡಿ ದೀಪವಿಟ್ಟು ಬೇಡಿಕೊಂಡ್ರು. ಆ ರಾತ್ರಿ ಹಾಗೆ ಮುಗಿಯಿತು. ಮರುದಿನ ಆ ಯುವಕ ತನಗೇನೂ ಆಗಿಲ್ಲ ಎಂಬಂತೆ ತನ್ನ ಇನ್ನೊಂದು ನಾಯಿಯ ಜೊತೆ ನಡೆದುಕೊಂಡು ಬರ್ತಾ ಇರುವುದನ್ನ ಊರವರು ನೋಡಿ ಅವರ ಮನೆಯಲ್ಲಿ ಇರಿಸಿ ಊಟ ಹಾಕಿ ಮನೆಯವರಿಗೆ ಸುದ್ದಿಯನ್ನ ಮುಟ್ಟಿಸ್ತಾರೆ. ಶಾಸಕರ ಭೇಟಿ. ವಿವೇಕಾನಂದ ಪತ್ತೆಯಾದ ಸುದ್ದಿ ತಿಳಿತಾ ಇದ್ದಂತೆಯೇ ಬೈಂದೂರು ಶಾಸಕ ಗಂಟಿಹೊಳೆ ಅವರು ಮನೆಗೆ ಭೇಟಿ ನೀಡಿ ಆರೋಗ್ಯವನ್ನು ವಿಚಾರಿಸಿದರು. ಶುಕ್ರವಾರ ಮಾಜಿ ಶಾಸಕ ಗೋಪಾಲ ಪೂಜಾರಿ ಮನೆಗೆ ಭೇಟಿ ನೀಡಿ ಧೈರ್ಯ ತುಂಬಿದ್ರು. ಹೇಗಿದ್ದ ಇಷ್ಟು ದಿನ? ವಿವೇಕಾನಂದನಿಗೆ ಸ್ವಲ್ಪ ಸಮಯದಿಂದ ಅನಾರೋಗ್ಯ ಸಮಸ್ಯೆಯೂ ಇದ್ದು, ಆದ್ದರಿಂದಲೇ ಕಾಡಿನಿಂದ ಮರಳಿ ಬರಲು ಆಗಿರಲಿಲ್ಲ. ಹಗಲೆಲ್ಲ ನಾಯಿಯೊಂದಿಗೆ ಕಾಡಿನೊಳಕ್ಕೆ ಅಲಿತಾ ಇದ್ದು, ಸಂಜೆ ಆಗ್ತಾ ಇದ್ದಂತೆಯೇ ಮರದ ಬುಡ ಅಥವಾ ಕಲ್ಲು ಬಂಡೆಯ ಮೇಲೆ ಮಲಗಿ ವಿಶ್ರಾಂತಿಯನ್ನ ಪಡಿತಾ ಇದ್ದ. ನಾಯಿ ಜೊತೆಗೆ ಇರ್ತಾ ಇತ್ತು. ಕಾಡಿನ ಹಣ್ಣು ಕಾಯಿಗಳನ್ನ ತಿನ್ನುತ್ತಾ ತೊರೆಯ ನೀರನ್ನ ಕುಡಿತಾ ಇದ್ರು. ನಾಯಿಯು ಸಂಪೂರ್ಣ ಬಳಲಿ ಹೋಗಿದೆ. ವಿವೇಕಾನಂದ ಇನ್ನಷ್ಟೇ ಚೇತರಿಸಿಕೊಳ್ಳಬೇಕಾಗಿರುವುದರಿಂದ ಹೆಚ್ಚಿನ ಮಾಹಿತಿ ತಿಳಿದು ಬರಬೇಕಾಗಿದೆ. ಕಾಂತಾರ ಸಿನಿಮಾದಲ್ಲಿ ಆ ದೈವ ನರ್ತಕರು ಕಾಡಿನಲ್ಲಿ ಮಾಯವಾಗುವಂತಹ ದೃಶ್ಯ ಚಿತ್ರದ ಪ್ರಥಮ ಹಂತದಲ್ಲಿ ಜೊತೆಗೆ ಕೊನೆಯ ಹಂತದಲ್ಲೂ ಕೂಡ ಬಹಳಷ್ಟು ಚರ್ಚೆಗೆ ಕಾರಣವಾಗುತ್ತೆ, ಜೊತೆಗೆ ಬಹಳಷ್ಟು ವಿಮರ್ಶೆಗಳನ್ನು ಹುಟ್ಟುಹಾಕಿದೆ. ಅದೇ ರೀತಿ ಇಲ್ಲೂ ಕೂಡ ಆ ದಟ್ಟ ಕಾರಣದ ಮಧ್ಯೆ ಆ ಒಂದು ಕಲ್ಲು, ಜೊತೆಗೆ ಮಾಂತ್ರಿಕ ಶಕ್ತಿಯುಳ್ಳಂತಹ ಮಹಿಳೆ, ಜೊತೆಗೆ ಆ ಮಹಿಳೆ ಹೇಳಿದಂತಹ ಒಂದು ಮಾತು, ಜೊತೆಗೆ ಊಟವಿಲ್ಲದೆ 8 ದಿನ ಬದುಕಿದಂತಹ ಯುವಕ, ಆ ಯುವಕನನ್ನ ಬಿಟ್ಟು ಬಿಡದೆ ಹಿಂಬಾಲಿಸಿದಂತಹ ಸ್ವಾಮಿ ನಿಷ್ಠೆ ಮೆರೆದಂತಹ ಆ ಮೂಕ ಪ್ರಾಣಿ ಶ್ವಾನ, ಜೊತೆಗೆ ಅಲ್ಲಿದ್ದದ್ದು ಮತ್ತೆ ಅದೇ ಕಾಂತಾರದ ಕಾಡು. ಆದರೆ ಅಲ್ಲಿ ಮಾಯವಾದವರು ಬರಲಿಲ್ಲ, ಮತ್ತೆ ಇಲ್ಲಿ ಮಾಯವಾದವರು ಬಂದಿದ್ದಾನೆ, ಆ ಯುವಕ ಬಂದಿದ್ದಾನೆ. ಜೊತೆಗೆ ವಿಜ್ಞಾನದಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕುವಂತೆ ಈ ಒಂದು ಘಟನೆ ಮಾಡಿದೆ. ಹೀಗೂ ಕೂಡ ನಮ್ಮ ದೈನಂದಿನ ಜೀವನದಲ್ಲಿ ಘಟನೆಗಳು ನಡೆಯುತ್ತಾ ಅನ್ನೋವರೆಗೆ ಈ ಘಟನೆ ಮತ್ತೊಮ್ಮೆ ಉತ್ತರ ಹೌದು ಮತ್ತು ಇಲ್ಲ. ನಂಬಿದವರಿಗೆ ಇದು ಹೌದು, ನಂಬದವರಿಗೆ ಇದು ಇಲ್ಲ. ಈ ಸಂದರ್ಭ ಒಂದು ಮಾತು ಮಾತ್ರ ನೆನಪಿಗೆ ಬರುತ್ತೆ. ನಮ್ಮ ಈ ತುಳುನಾಡಿನ ಮಣ್ಣಿನ ಸತ್ವ, ನಮ್ಮ ಪ್ರಕೃತಿ, ಜೊತೆಗೆ ಅದರಲ್ಲಿ ಅಡಗಿರುವಂತಹ ಅದೆಷ್ಟೋ ಕೌತುಕಗಳು ನಮ್ಮ ಕಣ್ಣಿಗೆ ಬಾರದೆ ಇರಬಹುದು. ಆದರೆ ಪ್ರತಿ ಬಾರಿಯೂ ಕೂಡ ನಮ್ಮನ್ನು, ಜೊತೆಗೆ ನಮ್ಮ ಅಸ್ತಿತ್ವವನ್ನು, ನಮ್ಮ ತುಳುನಾಡಿನ ಸತ್ವ ಏನಿದೆ ಪ್ರಶ್ನೆ ಮಾಡ್ತಾನೆ ಇರುತ್ತೆ. ಅದರ ಮುಂದೆ ನಾವುಗಳು ಏನಿಲ್ಲ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ.
ಇದೇ ನಮ್ಮ ಕಣ್ಣಿಗೆ ಕಾಣದಂತಹ ಅಗೋಚರವಾಗಿರುವಂತಹ ದೈವದ ಕಾರಣಿಕ ಅನ್ನುವಂಥದ್ದು ಹೇಳ್ತಾರೆ ನಮ್ಮ ತುಳುನಾಡಿನ ಆಸ್ತಿಕರು. ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.